ಜಿಲ್ಲಾ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಕಲ್ಯಾಣ ಇಲಾಖೆ ಮಂಗಳೂರು ಮತ್ತು ಸೇವಾ ಭಾರತಿ ಮಂಗಳೂರಿದರ ವತಿಯಿಂದ ದಿವ್ಯಾಂಗರ ಕಾನೂನುಬದ್ಧ ಪೋಷಕತ್ವ ಹಾಗೂ ನಿರಾಮಯ ಆರೋಗ್ಯ ವಿಮೆ ಕುರಿತು ಮಾಹಿತಿ ಮತ್ತು ಆರೋಗ್ಯ ವಿಮೆ ವಿತರಣಾ ಕಾರ್ಯಕ್ರಮವು ಮಂಗಳೂರಿನ ಚೇತನ ಬಾಲ ವಿಕಾಸ ಕೇಂದ್ರದಲ್ಲಿ ನಡೆಯಿತು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಪೃಥ್ವಿರಾಜ್ ವರ್ಣೇಕರ್ ಅವರು ಫಲಾನುಭವಿಗಳಿಗೆ ನಿರಾಮಯ ಆರೋಗ್ಯ ವಿಮೆ ಕಾರ್ಡ್ ಅನ್ನು ವಿತರಿಸಿದರು. ಬಳಿಕ ಮಾತನಾಡಿದ ಅವರು, ಸರ್ಕಾರದ ಇಂತಹ ಅನೇಕ ಯೋಜನೆಗಳು ಫಲಾನುಭವಿಗಳಿಗೆ ತಲುಪಬೇಕಾದರೆ ಸೇವಾ ಭಾರತಿಯಂತಹ ಸಂಸ್ಥೆಗಳ ಕಾರ್ಯ ಮುಖ್ಯವಾಗಿರುತ್ತದೆ. ಸೇವಾ ಭಾರತಿ ಸಂಸ್ಥೆಯಿಂದ ಅನೇಕ ಬಡವರಿಗೆ ಅಗತ್ಯವಿರುವವರಿಗೆ ಇಂತಹ ಸರ್ಕಾರದ ಸೇವೆಗಳು ದೊರಕಿವೆ ಎಂದು ಹೇಳಿದರು. ಫಲಪ್ರದವಾಗಬೇಕಾದ್ರೆ ಅವು ಕೆಲವೊಂದು ಸಂಸ್ಥೆಗಳ ಮೂಲಕ ಆ ಫಲಾನುಭವಿಗಳಿಗೆ ಮುಟ್ಟಿದಾಗ ಮಾತ್ರ ಅದರ ಒಂದು ಉದ್ದೇಶ ಈಡೇರುತ್ತದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದರ ಒಂದು ನಿಜವಾದ ಪ್ರಯೋಜನ ಆಗಬೇಕಾದ್ರೆ ಆ ಒಂದು ಯೋಜನೆಗಳ ಒಂದು ಫಲ ಆ ಫಲಾನುಭವಿಗಳಿಗೆ ಮುಟ್ಟಬೇಕು. ಆಗ ಮಾತ್ರ ಆ ಒಂದು ಯೋಜನೆ ಜಾರಿಗೊಳಿಸಲಿಕ್ಕೆ ಸಾರ್ಥಕವಾಗುತ್ತದೆ. ಈ ಒಂದು ದಿಸೆಯಲ್ಲಿ ನಮ್ಮ ಈ ಒಂದು ಸೇವಾ ಭಾರತಿ ಸಂಸ್ಥೆಯು ಈ ಸರ್ಕಾರದ ಯೋಜನೆಗಳನ್ನು ಆ ಒಂದು ದಿವ್ಯಾಂಗರ ಅಭಿವೃದ್ಧಿಗಾಗಿ ಅವರಿಗೆ ಏನು ಸರ್ಕಾರದಿಂದ ಕೊಡಲ್ಪಡುತ್ತದೆಯೋ ಅದಲ್ಲದೆ ಅವರ ಒಂದು ಸಂಸ್ಥೆಯನ್ನು ಕೂಡ ಹೆಚ್ಚಿನ ಒಂದು ಅನುದಾನವನ್ನು ಕ್ರೋಢೀಕರಿಸಿ ಅವರ ಒಂದು ಅಭಿವೃದ್ಧಿಯಲ್ಲಿ ತೊಡಗಿರತಕ್ಕಂಥದ್ದು ಬಹಳ ಶ್ಲಾಘನೀಯವಾದ. ದಕ್ಷಿಣ ಕನ್ನಡ ಜಿಲ್ಲಾ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಕಲ್ಯಾಣಾಧಿಕಾರಿ ಯಮುನಾ ಡಿ ಅವರು ಮಾತನಾಡಿ, ಸೇವಾ ಭಾರತಿ ಸಂಸ್ಥೆ ಚೇತನ ಬಾಲ ವಿಕಾಸ ಕೇಂದ್ರದ ಮೂಲಕ ವಿಕಲಚೇತನ ಮಕ್ಕಳ ಏಳಿಗೆಗೆ ಶ್ರಮಿಸುತ್ತಿದೆ. ನಮ್ಮ ಇಲಾಖೆಗೆ ಇವರಿಂದ ಉತ್ತಮ ಸಹಕಾರ ಸಿಗುತ್ತಿರುವುದು ಸಂತೋಷದ ವಿಚಾರ ಎಂದು ಹೇಳಿದರು. ಸರ್ಕಾರದ ಯೋಜನೆಗಳನ್ನು ನಾವು ಪರಿಪೂರ್ಣವಾಗಿ ಅನುಷ್ಠಾನ ಮಾಡಬಹುದು ಅಂತ ಹೇಳಿದ್ರಿ. ಸೊ ಆ ನಿಟ್ಟಿನಲ್ಲಿ ನಮ್ಮ ಮಂಗಳೂರಿನಲ್ಲಿ ಇರುವಂತಹ ವಿಕಲಚೇತನ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರುವಂತಹ ಎಲ್ಲ ಸ್ವಯಂ ಸೇವಾ ಸಂಸ್ಥೆಗಳು ಕೂಡ ನಮ್ಮ ಇಲಾಖೆ ಜೊತೆಗೆ ತುಂಬಾ ಸಹಕಾರದಿಂದ ನಡ್ಕೊಳ್ತಿದ್ದಾರೆ ಸರ್. ಅವರ ಸಹಕಾರದಿಂದಲೇ ನಮ್ಮ ಎಲ್ಲ ಹಲವಾರು ಯೋಜನೆಗಳನ್ನು ನಾವು ಅನುಷ್ಠಾನ ಮಾಡಿದ್ದೀವಿ. ಹಾಗೆ ಬೇರೆ ಬೇರೆ ರೀತಿ ಯಾವುದೇ ಒಂದು ಯೋಜನೆಗಳ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಕೂಡ ನಮ್ಮ ಮಂಗಳೂರಿನ ಎಲ್ಲ ವಿಕಲಚೇತನ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಎಲ್ಲ ಸ್ವಯಂ ಸೇವಾ ಸಂಸ್ಥೆಗಳು ಕೂಡ ನಮ್ಮ ಇಲಾಖೆಯ ಜೊತೆಗೆ ಕೈ ಜೋಡಿಸಿ ಕೆಲಸ ಮಾಡ್ತಿದೆ. ಅದಕ್ಕೆ ನಾನು ಹೆಮ್ಮೆ ಪಡ್ತೀನಿ ಸರ್. ಮತ್ತೆ ಸೇವಾ ಭಾರತಿ ಬಗ್ಗೆ ಒಂದೆರಡು ಮಾತಾಡಬೇಕು ಅಂತಂದ್ರೆ ಸರ್, ಸೇವಾ ಭಾರತಿಯಲ್ಲಿ ತುಂಬಾ ಇಷ್ಟಪಡೋದು ನಾನು ಈ ಜಿಲ್ಲೆಗೆ ಬಂದ ಮೇಲೆ ಅಂತಂದ್ರೆ ಇಲ್ಲಿ ಟ್ರಸ್ಟಿಗಳಿದ್ದಾರೆ ಸರ್, ಟ್ರಸ್ಟಿ ಮೆಂಬರ್ಸ್ ಇದ್ದಾರೆ. ಟ್ರಸ್ಟಿ ಮೆಂಬರ್ಸ್ ಎಲ್ಲ ಕೂಡ ಒಂದು 10-12 ಜನ ಮೆಂಬರ್ಸ್ ಇದ್ದಾರೆ ಸರ್. ಅವರೆಲ್ಲರೂ ಕೂಡ ಎಲ್ಲ ವೆಲ್ ಎಜುಕೇಟೆಡ್, ಎಲ್ಲ ನಿವೃತ್ತಿ ಅಧಿಕಾರಿಗಳು ಸರ್. ಎಲ್ಲ ಬ್ಯಾಂಕಿಂಗ್ ಆಗಿರ್ಬೋದು ಅಥವಾ ಇನ್ನಾದ ಇಲಾಖೆಯಿಂದ ಆಗಿರ್ಬೋದು ಒಳ್ಳೆ ಹೈ ಕ್ವಾಲಿಟಿ ಇರುವಂತಹ ಅಧಿಕಾರಿಗಳು ನಿವೃತ್ತಿ ಆದ್ಮೇಲೆ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಇಲ್ಲಿ ಬಂದು ಸೇವೆ ಮಾಡಿದ್ದಾರೆ ಸರ್. ಅದು ಒಂದು ಶ್ಲಾಘನೀಯ ಅಂತ ಹೇಳ್ಬೋದು. ಇದೇ ವೇಳೆ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಪೃಥ್ವಿರಾಜ್ ವರ್ಣೇಕರ್ ಅವರು ಚೇತನ ಬಾಲ ವಿಕಾಸ ಕೇಂದ್ರದ ಕಾರ್ಯವೈಖರಿಯನ್ನ ವೀಕ್ಷಿಸಿ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದರು. ಈ ಸಂದರ್ಭ ಸೇವಾ ಭಾರತಿ ಮಂಗಳೂರಿದರ ಗೌರವ ಕಾರ್ಯದರ್ಶಿ ಎಚ್ ನಾಗರಾಜ್ ಭಟ್, ಸೇವಾ ಭಾರತಿಯ ಸ್ವಯಂ ಸೇವಕರಾದ ಗಣೇಶ್ ಪೈ, ಗಣರಾಜ್, ಸೇವಾ ಭಾರತಿಯ ಫೌಂಡರ್ ಸುಮತಿ ವಿ ಶೆಣೆ ಸೇರಿದಂತೆ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು. ಪವನ್ ಕಾಚಮಡ್ಕ, ವಿ4 ನ್ಯೂಸ್, ಮಂಗಳೂರು.